अप्रमेय स्वप्रकाश मनोवाचा मगोचर विचक्षी चेतना रूप जगन्ति जगात्मिका गायत्री जागती संध्या भुजवृंदा निषेविता तत्त्वासना तत्त्वमयी पंचकोशान्तरस्थिता श्रीमा महिमा नित्या यौवना मदशालिनी मदगुरुणी धर्मलक्ष्मी नवभाग्य
ಪೂಜಾಂತ್ಯದಲ್ಲಿ ಭಗವತ್ ಸನ್ನಿಧಾನದ ಸಿದ್ಧಿವಿನಾಗಿ ನಾವೆಲ್ಲ ಭಕ್ತರನ್ನು ಸೇರಿಕೊಂಡು ಪ್ರಾರ್ಥನೆಯನ್ನು ಮಾಡುವುದು. ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧು ಸಖಾ ತ್ವಮೇವ
ತ್ವಮೇವ ವಿದ್ಯಂ ದ್ರವಿಣಂ ತ್ವಮೇವ ಸರ್ವಂ ಮಮ ದೇವದೇವ. ತಂದೆ ನೀನೇ, ತಾಯಿ ನೀನೇ, ಬಂಧು ನೀನೇ, ಕವಿ ನೀನೇ ಅಂತ ಜಗತ್ತಿನಲ್ಲಿ 26ನೇ ವರ್ಷದ ಏಕಾಹ ಭಜನೆಯನ್ನು ಭಗವಂತನ ಪ್ರೇರೇಪಣಂತೆ ಭಗವಂತನಿಗೆ ಈ ಸೂರ್ಯೋದಯದಿಂದ ನಾಳೆ ಸೂರ್ಯ ಸಮರ್ಪಣೆ ಮಾಡುತ್ತಿದ್ದೇವೆ. ಆಗುವಂಥ ಧಾರ್ಮಿಕ ಪೂಜಾದಿಗಳು, ಜಾಮ ಪೂಜಾದಿಗಳು, ಭಜನಾ ಸಂಕೀರ್ತನೆ, ಮಧ್ಯಾಹ್ನ ವಿಶೇಷವಾದ ಅನ್ನ ಸಂತರ್ಪಣಾದಿಗಳು ಮಾಡಬೇಕು. ಹಿಮ ಸಂಕಲ್ಪ ಆಗುವಂಥ ಕರ್ತವ್ಯ ಭಗವಂತ ಸಂತೋಷ ಸ್ವೀಕಾರ ಮಾಡಿದಾಗೆ ಬಂದ ಭಕ್ತರನ್ನು ಹೇಗೆ ಪ್ರಸಾದ ಸ್ವೀಕಾರ ಮಾಡ್ತಾರೋ ಅವರಿಗೆ ಬರತಕ್ಕಂಥ ಕಷ್ಟಗಳನ್ನು ದೂರೀಕರಿಸಿ ಮುಂದೆ ಈ ಸನ್ನಿಧಾನದಲ್ಲಿ ಮಹಾಗಣವು ಸಾನ್ನಿಧ್ಯಗೊಂಡು ಅವನಿಗೆ ನಮ್ಮಿಂದ ಸೇವೆಗಳು ಸಂಕಷ್ಟ ಗಣಯಾಗ ಇರ್ಬೋದು, ಶನಿವಾರದ ಪೂಜಾದಿಗಳು ಭಗವಂತ ಸ್ವೀಕಾರ ಮಾಡಿಕೊಂಡು ವಿಶೇಷವಾಗಿ ಎಲ್ಲ ಭಕ್ತರ ಅಭೀಷ್ಟವನ್ನು ಆ ಸಿದ್ಧಿವಿನಾಯಕ ಮಹಾಗಣಪತಿಯು ನಮ್ಮ ಅನುಗ್ರಹ ಮಾಡಿಕೊಡಬೇಕು ಅಂತ ಪ್ರಸನ್ನ ಕಾಲದಲ್ಲಿ ನಾವೆಲ್ಲ ಸೇರಿಕೊಂಡು ಪ್ರಾರ್ಥನೆಯನ್ನು ಮಾಡಿದ್ರು. ಸಿದ್ಧಿವಿನಾಯಕ ಮಹಾಗಣಪತಿಯವರ ಪಾದಾರವಿಂದ ಗೋವಿಂದಾನಿ ಗೋವಿಂದ, ಮಹಾಗಣಪತಿಯವರ ಪಾದಾರವಿಂದ ಗೋವಿಂದಾನಿ ಗೋವಿಂದ, ಗೋವಿಂದಾನಿ ಗೋವಿಂದ. ನಮಃ. ಯಾವುದೇ ಕರ್ತವ್ಯ ಮಾಡಬೇಕು ಅಂತ ಹೇಳಿದರೆ ಈಗ ಸಂಪತ್ತಿನಲ್ಲಿ ಯಾವ ಕೆಲಸ ಮಾಡಲಿಕ್ಕಾಗಲಿಲ್ಲ. ಅದೇ ರೀತಿಯಾಗಿ ಭಗವಂತನ ಉತ್ಸವಕ್ಕೆ ಬೇಕಾದಂಥ ಸಂಪತ್ತನ್ನು ಧರಿಸಿ ಈ ಕ್ಷೇತ್ರದಿಂದ ವಿಶೇಷವಾಗಿ ಎಲ್ಲ ಭಕ್ತರ ಅಭಿಶ್ವರಿಸಬಹುದು ಅಂತ ದೇವತಾ ಸಂತಾನ ರಚಿಸಿ ಸಾರ್ವಜನಿಕ ಶ್ರೀ ಗಣೇಶ ಸೇವಾ ಸಮಿತಿ ರಿಜಿಸ್ಟರ್ಡ್ ಕೋಟಿಕಾಲ್ಬಿ 26ನೇ ವರ್ಷದ ಏಕಹ ಭಜನಕ್ಕೆ ಬಂದಂತಹ ಎಲ್ಲ ಭಗವದ್ಭಕ್ತ ಬಾಂಧವರಿಗೆ ಸಾರ್ವಜನಿಕ ಗಣೇಶ ಸೇವಾ ಸಮಿತಿ ಇದೇ ರೀತಿ ಶ್ರೀ ಗಣೇಶ ಭಜನಾ ಮಂದಿರ ಇದರ ವತಿಯಿಂದ ತುಂಬ ಹೃದಯದ ಸ್ವಾಗತವನ್ನು ಬಂದಂತಹ ಎಲ್ಲ ಗೌರವಾನ್ವಿತ ನಂದಾದೀಪ ಪ್ರಚರಣೆಗೆ ಬಂದಂತಹ ಎಲ್ಲ ಗೌರವಾನ್ವಿತ ಅತಿಥಿ ಅಭ್ಯಾಗತರಿಗೂ ಪ್ರೀತಿಯಿಂದ ಸ್ವಾಗತವನ್ನು ಮಾಡುತ್ತಾ ಸಮಿತಿಯ ಎಲ್ಲ ಪದಾಧಿಕಾರಿಗಳಿಗೂ ಅದೇ ರೀತಿ ಸಮಿತಿಯ ಎಲ್ಲ ಸದಸ್ಯರಿಗೂ ದೃಶ್ಯ ಮಾಧ್ಯಮದವರಿಗೂ ಸ್ವಾಗತವನ್ನು ಮಾಡುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ನಾವು ಪ್ರಾರಂಭಿಸ್ತಾ ಇದ್ದೇವೆ. ಇವತ್ತಿನ ನಂದಾದೀಪ ಬೆಳಗಲು ಒಂದು ವಿಶೇಷ ಆಹ್ವಾನಿತರಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮೊಂದಿಗೆ ಪಾಲ್ಗೊಳ್ಳಬೇಕಿದ್ದು ಮುಂದಿನ ಹೊತ್ತಿನಲ್ಲಿ ಅವರು ನಮ್ಮೊಂದಿಗೆ ಪಾಲ್ಗೊಳ್ಳುತ್ತಿದ್ದಾರೆ. ಈ ಒಂದು ಮಂದಿರದ ಪ್ರಧಾನ ಅರ್ಚಕರಾಗಿ ನಮ್ಮ ಯಾವುದೇ ಒಂದು ಕಾರ್ಯಕ್ರಮಕ್ಕೂ ಪ್ರತ್ಯಕ್ಷ ಪರೋಕ್ಷವಾಗಿ ಸಹಕರಿಸುತ್ತಿರುವಂತಹ ಶ್ರೀಕಾಂತ್ ಭಟ್ಬೀರಿ ಅವರ ತಾಯಿಯವರಾಗಿರುವಂತಹ ಶ್ರೀಮತಿ ಭಾರತಿ ವಾದಿರಾಜ್ ಅವರು ನಮ್ಮೊಂದಿಗೆ ಸೇರಿಕೊಳ್ಳಿದ್ದಾರೆ. ಪ್ರಪ್ರಥಮವಾಗಿ ಅವರನ್ನು ನಾನು ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸುತ್ತಾ ಇವತ್ತಿನ ಕಾರ್ಯಕ್ರಮದ ನಂದಾದೀಪ ಪ್ರಚರಣೆ ಮಾಡಲಿಕ್ಕೆ ಪ್ರಧಾನ ಅರ್ಚಕರಾಗಿರುವಂತಹ ಶ್ರೀ ಶ್ರೀಕಾಂತ್ ಭಟ್ಬೀರಿ ಮತ್ತು ಶ್ರೀಮತಿ ಶ್ರೀಲತಾ ಶ್ರೀಕಾಂತ್ ಭಟ್ಬೀರಿ ಇವರನ್ನು ನಾನು ಪ್ರೀತಿಪೂರ್ವಕವಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಸ್ವಾಗತಿಸುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ದೀಪ ಪ್ರಜ್ವಲನೆ ಮಾಡಲಿಕ್ಕೆ ಶ್ರೀ ಕೆ ಶಂಭು ಶರ್ಮಾ ಮತ್ತು ಶ್ರೀಮತಿ ಅದಿತಿ ಶರ್ಮಾ ಇವರು ನಮ್ಮೊಂದಿಗೆ ಇದ್ದಾರೆ. ಇವರನ್ನು ನಾನು ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೇನೆ. ಅವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಬೇಕು. ಅದೇ ರೀತಿ ನಮ್ಮ ಭಜನೆಯ ಸಂಚಾಲಕರಾಗಿರುವಂತಹ ಶ್ರೀಮತಿ ಗಣಪತಿ ಆಚಾರ್ಯ ಇವರು ಒಂದು ಗೌರವದ ಶಾಲನ್ನು ನೀಡಿ ಅವರನ್ನು ಗೌರವಿಸಬೇಕಾಗಿ ತಮ್ಮಲ್ಲಿ ನಾನು ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಇನ್ನೊಬ್ಬರು ಗೌರವಾನ್ವಿತರು ನಮ್ಮ ಯಾವುದೇ ಭಜನಾ ಕಾರ್ಯಕ್ರಮವಾಗಲಿ ಅದೇ ರೀತಿ ಯಾವುದೇ ಒಂದು ಹೂವಿನ ಅಲಂಕಾರಕ್ಕೂ ನಮಗೆ ಸಂಪೂರ್ಣವಾಗಿ ಸಹಕರಿಸ್ತಾ ಇದ್ದಾರೆ ಶ್ರೀ ಅಶೋಕ್ ಉಚಿಲ್ ಮತ್ತು ಶ್ರೀಮತಿ ಪ್ರಭಾ ಇವರನ್ನು ನಾನು ಇವತ್ತಿನ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ ಅಯ್ಯಪ್ಪ ಸೇವಾ ಸಮಾಜ ರಿಜಿಸ್ಟರ್ಡ್ ಉಳ್ಳಾಲ ವಲಯದ ಅಧ್ಯಕ್ಷರಾಗಿ ತನ್ನ ಸೇವೆಯನ್ನು ಸಲ್ಲಿಸುತ್ತಿರುವವರು ಅದೇ ರೀತಿ ಅವರ ಮಗನಾಗಿರುವಂತಹ ಶ್ರೀ ಧನುಷ್ ಉಚಿಲ್ ಇವರು ಸಹ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ನಿನ್ನೆ ಆ ಒಂದು
ಇವತ್ತಿನ ಎಲ್ಲ ಕಾರ್ಯಕ್ರಮಗಳಲ್ಲಿ ನಮಗೆ ಹೊಂದಿಕೊಂಡಿರುವಂತಹ ಇವರನ್ನು ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ ರಘು ಉಚ್ಚಿಲ್ ಅವರ ದಂಪತಿಗಳು ಇವರಿಗೆ ಬಂದು ಗೌರವದ ಶಾಲನ್ನು ನೀಡಿ ಅವರನ್ನು ಪ್ರೀತಿಪೂರ್ವಕವಾಗಿ ಗೌರವಿಸಬೇಕು ನಮ್ಮಲ್ಲಿ ನಾನು ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಇನ್ನೊಬ್ರು ಗೌರವಾನ್ವಿತರು ಇವರು ಸಹ ಈ ಒಂದು ಮಂದಿರದಲ್ಲಿ ನಮ್ಮೊಂದಿಗೆ ಸಂಪೂರ್ಣವಾಗಿ ಸಹಕಾರ ನೀಡಿದವರು. ಯಾವುದೇ ಒಂದು ಲೆಕ್ಕದ ಒಂದು ವಿಷಯದಲ್ಲಿ ಬರುವಾಗ ನಮ್ಮೊಂದಿಗೆ ಇರುವವರು ಲತೀಶ್ ಅಣ್ಣ ನಾನು ಪ್ರೀತಿಪೂರ್ವಕವಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ ಅವರ ಧರ್ಮಪತ್ನಿ ಶ್ರೀಮತಿ ವಿಶ್ವನಿಂದ ಇವರನ್ನು ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ನಮ್ಮ ಗೌರವಾಧ್ಯಕ್ಷರಂತಹ ನಾರಾಯಣ್ ಬಿಎನ್ ಇವರು ಗೌರವದ ಶಾಲಾ ನೀಡಿ ಅವರನ್ನು ಗೌರವಿಸಬೇಕು ಕೇಳಿಕೊಳ್ತಾ ಇದ್ದೇನೆ. ಅದೇ ರಾಜೀವಿ ಕೆಂಪುಗಳು ಇವರು ಬಂದು ಗೌರವದ ಶಾಲನ್ನು ನೀಡಿ ಅವರನ್ನು ಗೌರವಿಸಬೇಕಾಗಿ ನಮ್ಮಲ್ಲಿ ನಾನು ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ನಮ್ಮೊಂದಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಇದ್ದಾರೆ ಆನಂದಾಶ್ರಮ ಹಳೆ ವಿದ್ಯಾರ್ಥಿ ಸಂಘ ಸೋಮೇಶ್ವರ ಪ್ರಧಾನ ಕಾರ್ಯದರ್ಶಿಯಾಗಿ, ಅದೇ ರೀತಿ ಮೊನ್ನೆ ಜಲಂಧರ್ ರೈಸ್ ಮಾತನಾಡಿದಂತಹ ಕಬಡ್ಡಿಯಲ್ಲಿ ಸಂಪೂರ್ಣ ಸಹಕಾರವನ್ನು ನೀಡಿದಂತಹ ಶ್ರೀ ಚಂದ್ರಶೇಖರ್ ಯು ಸೋಮೇಶ್ವರ, ಅದೇ ರೀತಿ ಶ್ರೀಮತಿ ಯೋಗಿತಾ ಚಂದ್ರಶೇಖರ್ ಇವರಿದ್ದಾರೆ. ಇವರನ್ನು ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ ಶ್ರೀ ಶ್ರೀಧರ್ ಪೂಜಾರಿ ಇವರಿಗೆ ಗೌರವದ ಶಾಲನ್ನು ನೀಡಿ ಅವರಿಗೆ ಗೌರವಿಸಬೇಕಾಗಿ ತಮ್ಮಲ್ಲಿ ನಾನು ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ಳುತ್ತಾ, ಅದೇ ರೀತಿ ವರಲಕ್ಷ್ಮಿ ನಾಯಕ್ ಇವರ ಒಂದು ಗೌರವದ ಶಾಲನ್ನು ನೀಡಿ ಅವರನ್ನು ಗೌರವಿಸಬೇಕಾಗಿ ತಮ್ಮಲ್ಲಿ ನಾನು ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ತನ್ನನ್ನು ತೊಡಗಿಸಿಕೊಂಡು ಸೇವೆಯನ್ನು ಸಲ್ಲಿಸುವಂತಹ ಪರ್ಯಾವರಣ ಪ್ರಮುಖರಾಗಿ ತನ್ನ ಸೇವೆಯನ್ನು ಸಲ್ಲಿಸುವಂತವರು ಶ್ರೀ ಮನೋಹರ್ ಕಟ್ಟಿಕೊಂಬಲ, ಅದೇ ರೀತಿ ಶ್ರೀಮತಿ ಮಹಾರತಿ ಮನೋಹರ್ ಕಟ್ಟಿ ಇವರನ್ನು ನಾನು ಪ್ರೀತಿಪೂರ್ವಕವಾಗಿ ಗೌರವಿಸುತ್ತಾ ಇವರಿಗೆ ಚಂದ್ರಶೇಖರ್ ಹೆಣ್ಣಲ್ ಬಂದು ಗೌರವದ ಶಾಲನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಾ, ಅವರ ಧರ್ಮಪತ್ನಿಗೆ ಶ್ರೀಮತಿ ಶಕುಂತಲಾ ಇವರು ಬಂದು ಗೌರವದ ಶಾಲನ್ನು ನೀಡಿ ಅವರಿಗೆ ಗೌರವಿಸಬೇಕಾಗಿ ತಮ್ಮಲ್ಲಿ ನಾನು ಕೇಳಿಕೊಳ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಇನ್ನೊಬ್ರು ನಮ್ಮ ಆತ್ಮೀಯರು ಆನಂದಾಶ್ರಮ ಹಳೆ ವಿದ್ಯಾರ್ಥಿ ಸಂಘ ಸೋಮೇಶ್ವರ ಇದರ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸುವ ಮುಂದೆಯ ಕಬಡ್ಡಿ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಸಂಪೂರ್ಣವಾಗಿ ಸಹಕಾರವನ್ನು ನೀಡಿದವರು. ಇವರ ಹೆಸರನ್ನು ಹೇಳುವಾಗ ನಮಗೆ ನಮ್ಮ ಪ್ರೀತಿಯ ಮನೋಜ್ ಅವರ ನೆನಪು ಖಂಡಿತವಾಗಲು ಇವತ್ತಿನ ಕಾರ್ಯಕ್ರಮದಲ್ಲಿ ಬರ್ತಾ ಇದೆ. ಇವರನ್ನು ನಾನು ಗೌರವಯುತವಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ ಇವರಿಗೆ ಶಂಕರ ಆಚಾರ್ಯ ಇವರು ಬಂದು ಗೌರವದ ಶಾಲನ್ನು ನೀಡಿ ಗೌರವಿಸಬೇಕಾಗಿ ನಮ್ಮಲ್ಲಿ ಕೇಳಿಕೊಳ್ಳುತ್ತಾ, ವೀಣಾ ಶೆಟ್ಟಿ ಇವರು ಬಂದು ಗೌರವದ ಶಾಲನ್ನು ಹಾಕಿ ಗೌರವಿಸಬೇಕಾಗಿ ನಮ್ಮಲ್ಲಿ ನಾನು ಕೇಳಿಕೊಳ್ತಾ ಇದ್ದೇನೆ. ಶ್ರೀಮತಿ ಜೀವನ್ ಸೋಮೇಶ್ವರ, ಶ್ರೀಮತಿ ಸತ್ಯವತಿ ಜೀವನ್ ಅವರನ್ನು ಪ್ರೀತಿಪೂರ್ವಕವಾಗಿ ಗೌರವಿಸ್ತಾ ಸ್ವಾಗತಿಸ್ತಾ ಇದೆ. ಅದೇ ರೀತಿ ನಮ್ಮೊಂದಿಗೆ ಇನ್ನೊಬ್ಬರು ಮಾಜಿ ಯೋಧರಾಗಿ ಮಾಜಿ ಸೈನಿಕ ಸೇವಾ ಸಂಘ ಅಪ್ಪಕವರ ಇದರ ಸದಸ್ಯರಾಗಿ ತನ್ನ ಸೇವೆಯನ್ನು ಸಲ್ಲಿಸಿದ್ದವರು ಶ್ರೀ ಅನಿಲ್ ಕುಮಾರ್ ಮತ್ತು ಶ್ರೀಮತಿ ಹೇಮಲತಾ ಅನಿಲ್ ಕುಮಾರ್ ಇವರನ್ನು ನಾನು ಪ್ರೀತಿಪೂರ್ವಕವಾಗಿ ಗೌರವದಿಂದ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ನಮ್ಮ ಹಿರಿಯ ಸದಸ್ಯರಾಗಿರುವಂತಹ ದಯಾನಂದ್ ಇವರು ಬಂದು ಗೌರವದ ಶಾಲನ್ನು ಹಾಕಿ ಗೌರವಿಸಬೇಕಾಗಿ ನಮ್ಮಲ್ಲಿ ಕೇಳಿಕೊಳ್ಳುತ್ತಾ, ಅದೇ ರೀತಿ ಇವರು ಬಂದು ಗೌರವದ ಶಾಲನ್ನು ಹಾಕಿ ಅವರು ಗೌರವಿಸಬೇಕಾಗಿ ನಮ್ಮಲ್ಲಿ ನಾನು ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಇನ್ನೊಬ್ಬರು ಇವತ್ತಿನ ಶ್ರೀ ಗಣೇಶ ಮಂದಿರ ವೇದಿಕೆಯ ಸದಸ್ಯರಾಗಿ ನಮ್ಮ ಉತ್ಸವದ ಒಂದು ಪ್ರಸಾದ ವಿತರಿಸುವ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಸಂಪೂರ್ಣವಾಗಿ ಸಹಕರಿಸಿದವರು ನಮ್ಮ ಆತ್ಮೀಯರಾಗಿರುವಂತಹ ಶ್ರೀ ಮನೋಹರ್ ಸಂಗೊಳ್ಳಿ, ಅದೇ ರೀತಿ ಶ್ರೀಮತಿ ಸಪ್ನಾ ಮನೋಹರ್ ಇವರು ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಇದ್ದಾರೆ. ಒಂದು ವಿಶೇಷವಾಗಿ ಇವರಿಗೆ ಇವತ್ತಿನ ನಂದದೀಪ ಪ್ರಜ್ವಲನೆಯ ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ. ಇವರಿಗೆ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ ಅಮರನಾಥ್ ಮಾಳೂರು ಇವರು ಬಂದು ಗೌರವದ ಶಾಲನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಾ, ಹೇಮಾ ಸಂಗೊಳ್ಳಿ ಇವರು ಬಂದು ಗೌರವದ ಶಾಲನ್ನು ನೀಡಿ ಅವರನ್ನು ಗೌರವಿಸಬೇಕಾಗಿ ತಮ್ಮಲ್ಲಿ ನಾನು ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಈ ಒಂದು ಕಾರ್ಯಕ್ರಮದ ಸಮಿತಿಯ ಗೌರವ ಮಹಾಪೋಷಕರಾಗಿ ತನ್ನ ಸೇವೆಯನ್ನು ಸಲ್ಲಿಸುವಂತವರು ಶ್ರೀ ರಾಮಣೇಶ್ ಶೆಟ್ಟಿ ಮುಂಬೈ ಇವರನ್ನು ನಾನು ಇವತ್ತಿನ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅವರಿಗೆ ಲೋಕೇಶ್ ಆಚಾರ್ಯ ಇವರು ಬಂದು ಗೌರವದ ಶಾಲನ್ನು ನೀಡಿ ಅವರನ್ನು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ.
ಅದೇ ರೀತಿ ಈ ಸಮಿತಿಯ ಗೌರವಾಧ್ಯಕ್ಷರಾಗಿರುವಂತಹ ಶ್ರೀ ನಾರಾಯಣ್ ಬಿಎನ್ ಇವರು ನಮ್ಮೊಂದಿಗೆ ಇದ್ದಾರೆ. ಇವರನ್ನು ನಾನು ಇವತ್ತಿನ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತಿಸಿದ ಹರಿಶ್ಚಂದ್ರ ನಾಯಕ ಇವರ ಒಂದು ಗೌರವದ ಶಾಲವನ್ನು ನೀಡಿ ಅವರನ್ನು ಗೌರವಿಸಬೇಕಾಗಿ ತಮ್ಮಲ್ಲಿ ನಾನು ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಸಮಿತಿಯನ್ನು ಮುನ್ನಡೆಸುತ್ತಿದ್ದವರು, ಈ ಸಮಿತಿಯ ಸಂಪೂರ್ಣ ಒಂದು ವ್ಯವಸ್ಥೆ ದೃಷ್ಟಿಯಿಂದ ಸಂಪೂರ್ಣವಾಗಿ ಮುಂದುವರಿಸುವಂತಹ ರಘುಮುಚ್ಚಿ ದಂಪತಿಗಳು ನಮ್ಮೊಂದಿಗೆ ಇದ್ದಾರೆ. ಇವರನ್ನು ನಾನು ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಚಿದಾನಂದ ಇವರು ಒಂದು ಗೌರವದ ಶಾಲನ್ನು ನೀಡಿ ಅವರನ್ನು ಗೌರವಿಸಬೇಕಾಗಿ ತಮ್ಮಲ್ಲಿ ನಾನು ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಇವರಿಗೆ ವಿಜಯಲಕ್ಷ್ಮಿ ಇವರು ಒಂದು ಗೌರವದ ಶಾಲನ್ನು ನೀಡಿ ಅವರನ್ನು ಗೌರವಿಸಬೇಕಾಗಿ ತಮ್ಮಲ್ಲಿ ನಾನು ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಈ ಸಮಿತಿಯ ಎಲ್ಲ ಪದಾಧಿಕಾರಿಗಳಿಗೂ ಸಾರ್ವಜನಿಕ ಗಣೇಶ ಸೇವಾ ಸಮಿತಿಯ ಈ ಒಂದು ಏಕಹ ಭಜನಾ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸುತ್ತಾ ಬಂದಂತಹ ಎಲ್ಲ ಭಜಕರಿಗೂ ಅದೇ ರೀತಿ ಸಮಿತಿಯ ಎಲ್ಲ ಸರ್ವ ಸದಸ್ಯರಿಗೂ ಪ್ರೀತಿಯಿಂದ ಸ್ವಾಗತಿಸುತ್ತಾ ಇವತ್ತಿನ ನಂದಾದೀಪ ಬೆಳಗಿಸುವಂತಹ ಶ್ರೀ ಶ್ರೀಕಾಂತ್ ಭಟ್ಟ ಇವರಿಗೆ ರಾಮಣ್ಣ ಶೆಟ್ಟಿ ಒಂದು ಶಾಲನ ಗೌರವವನ್ನು ತಾವು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಯಾಕಂದ್ರೆ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಸಂಪೂರ್ಣವಾಗಿ ಇದ್ದು ಗೌರವದ ಶಾಲಿನ ಗೌರವವನ್ನು ಶ್ರೀ ರಾಮಣ್ಣ ಶೆಟ್ಟಿ ಮುಂಬೈ ಇವರು ಅವರಿಗೆ ನೀಡಿ ಅವರನ್ನು ಪ್ರೀತಿಪೂರ್ವಕವಾಗಿ ಗೌರವಿಸಬೇಕೆಂದು ತಮ್ಮಲ್ಲಿ ನಾನು ಕೇಳಿಕೊಳ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಇದ್ದಾರೆ ಶ್ರೀ ರಮೇಶ್ ಚುಂಬುಗುಡಿ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮಗೆ ಹಾರ್ಮೋನಿಯಂಗಾಗಿ ನಮ್ಮೊಂದಿಗೆ ಇದ್ದವರು. ದಯವಿಟ್ಟು ನಾವು ಮುಂದುಗಡೆ ಬರಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಗೌರವದ ಶಾಲಿನ ಗೌರವವನ್ನು ಶ್ರೀ ನಾರಾಯಣ್ ಬಿಎನ್ ಇವರು ಅವರಿಗೆ ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಇವತ್ತಿನ ಭಜನೆಯ ಹಾರ್ಮೋನಿಯಂಗಾಗಿ ನಮ್ಮೊಂದಿಗೆ ಇರುವವರು ನವಪ್ರಾಂತಪತೆ ನಮೋ ಗಣಪತಯೇ ನಮಸ್ತೆ ಅಸ್ತು ಲಂಬೋದರಾಯ ಏಕದಂತಾಯ ವಿಘ್ನವಿನಾಶನೇ ಶ್ರೀ ವರದಮೂರ್ತಯೇ ನಮಃ. ಇವತ್ತು ಬೆಳಗ್ಗೆಯಿಂದ ನಾಳೆ ಬೆಳಗ್ಗೆವರೆಗೆ ಭಗವಂತ ಸಂಕೀರ್ತನೆ ಮಕ್ಕಳು ಹಾಡುವಾಗ ಅನೇಕ ಅಕ್ಷರ ಮಕ್ಕಳು ಭಗವಂತರಾಗ್ತದೆ. ಇದೆಲ್ಲ ಭಗವಂತ ಹಾಕೊಂಡು ಎಲ್ಲಿ ಭಜನೆ ಆಗ್ತದೆ ಭಗವಂತರು ಹೇಳ್ತಾನಂತೆ ಕುಣಿತಾನಂತೆ. ಅದೇ ರೀತಿಯಾಗಿ ಇಲ್ಲಿ ಭಗವಂತ ಸಾಧಿಸಿಕೊಂಡು ಎಲ್ಲರೂ ಗ್ರಾಮ ದೇವರಲ್ಲಿ Thank you.
ಇವತ್ತು ಎಲ್ಲ ಸೇವಾ ಕಾರ್ಯದಲ್ಲಿ ಪ್ರತ್ಯಕ್ಷ ಪರೋಕ್ಷವಾಗಿ ಸಹಕರಿಸಿದವರು ಶ್ರೀಮತಿ ಭಾರತಿ ವಾದಿರಾಜ್ ಅವರು ನಮ್ಮೊಂದಿಗೆ ಸೇರಿಕೊಂಡಿದ್ದಾರೆ. ಇವತ್ತಿನ ಕಾರ್ಯಕ್ರಮಕ್ಕೆ ಅವರನ್ನು ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ ಶ್ರೀಮತಿ ರಾಜೀವಿ ಕೆಂಪುಮಳ್ಳು ಇವರು ಬಂದು ಗೌರವದ ಶಾಲನ್ನು ಹಾಕಿ ಅವರನ್ನು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಇನ್ನೊಬ್ಬರು ನಮ್ಮೊಂದಿಗೆ ಸೇರಿಕೊಂಡಿದ್ದಾರೆ. ಈ ಒಂದು ಪ್ರಧಾನ ಅರ್ಚಕರಾಗಿದ್ದ ಶ್ರೀಕಾಂತ್ ಭಟ್ ಬೀರಿ ಇವರ ಧರ್ಮಪತ್ನಿಯಾಗಿರುವಂತಹ ಶ್ರೀಮತಿ ಶ್ರೀಲತಾ ಶ್ರೀಕಾಂತ್ ಭಟ್ ಇವರು ನಮ್ಮೊಂದಿಗೆ ಸೇರಿಕೊಂಡಿದ್ದಾರೆ. ಇವರಿಗೆ ಪ್ರೀತಿಯ ಸ್ವಾಗತವನ್ನು ಮಾಡ್ತಾ ಚಂದ್ರಕಲಾ ಬೀರಿ ಇವರು ಬಂದು ಗೌರವದ ಶಾಲನ್ನು ಅವರನ್ನು ಗೌರವಿಸಬೇಕಾಗಿ ತಮ್ಮಲ್ಲಿ ನಾನು ಕೇಳಿಕೊಳ್ತಾ ಇದ್ದೇನೆ. ಇವತ್ತಿನ ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕವಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಬಂದಂತಹ ನನ್ನ ದೀಪ ಬೆಳಗಲು ಬಂದಂತಹ ಎಲ್ಲ ಅತಿಥಿ ಅಭ್ಯರ್ಥಿಗಳಿಗೂ ಸಾರ್ವಜನಿಕ ಗಣೇಶ ಸೇವಾ ಸಮಿತಿ ಬೀರಿಕೋಟೆ ನೆತ್ತ 26ನೇ ವಾರ್ಷಿಕೋತ್ಸವದ ಅಂಗವಾಗಿ ಪ್ರತಿ ವರ್ಷ ಭಜನಾ ಕಾರ್ಯಕ್ರಮ ಏಕಹ ಭಜನಾ ಕಾರ್ಯಕ್ರಮ ವಿಜೃಂಭಣೆ നടക്കുന്നു. ಇನ್ನು ಕಾಣೆ ಐನರಕ್ಕೆ ಗಣಹೋಮದ ಮುಖಾಂತರ ಇಡೀ ದಿನ ಭಜನಾ ಕಾರ್ಯಕ್ರಮ ನಡೆದು ಎಲ್ಲೇ ಕಾಣೆ 5 ಗಂಟೆಗೆ ಮಂಗಳೋತ್ಸವ ಆಗೋದು. गणपति गोकर्ण गणपति
ಭಕ್ತರ ಕಾಮಧೇನು
ಇವನೇ ವೀಣಾ ಪಾನಿ ವಾಣಿ ತುಂಗಾ ತೀರ ವಿಹಾರಿಣಿ ಶೃಂಗೇರಿ ಪುರವಾಸಿನಿ ಇವಳೇ ವೀಣಾ ಪಾನಿ ವಾಣಿ ತುಂಗಾ ತೀರ ವಿಹಾರಿಣಿ ಶೃಂಗೇರಿ ಪುರವಾಸಿನಿ ಶಾರದ ಮಾತೆ ಮಂಗಳದಾತೆ ಶಾರದ ಮಾತೆ ಮಂಗಳದಾತೆ ಸುರ ಸಂಸೇವಿತೆ ಪರಮ ಪುನೀತೆ ಸುರ ಸಂಸೇವಿತೆ ಪರಮ ಪುನೀತೆ ವಾರಿದಾಕ್ಷಣ ಹೃದಯ ವಿರಾಜಿತೆ ನಾರದ ಜನನಿ ಸುಜನ ಸಂಪ್ರೀತೆ ನಾರದ ಜನನಿ ಇವಳೇ ವೀಣಾ ಪಾನಿ ವಾಣಿ ತುಂಗಾ ತೀರ ವಿಹಾರಿಣಿ ಶೃಂಗೇರಿ ಪುರವಾಸಿನಿ ಇವಳೇ ವಿಹಾರಿಣಿ ಶೃಂಗೇರಿ ಪುರವಾಸಿನಿ ಆದಿಶಂಕರ ಅರ್ಜುತಿ ಮಧುರೇ ನಾದ ಪ್ರಿಯೇ ನವ ಮಣಿಮಯಾರೇ ಆದಿಶಂಕರ ನಾದ ಪ್ರಿಯೇ ನವ ಮಣಿಮಯಾರೇ ವೇದಾಂತಿಲ ಶಾಸ್ತ್ರ ಆಗಮ ಸಾರೇ ಆಗಮ ಸಾರೇ ವೇದಾಂತಿಲ ಶಾಸ್ತ್ರ ಆಗಮ ಸಾರೇ ವೇದಾಂತಿಲ ಶಾಸ್ತ್ರ ಆಗಮ ಸಾರೇ ವಿದ್ಯಾದಾಯಿನಿ ಲೋಕ ವಿಚಾರೇ ವಿದ್ಯಾದಾಯಿನಿ ಯೋಗ ವಿಚಾರಿ ಇವನೇ ವೀಣಾ ಪಾನಿ ವಾಣಿ ತುಂಗಾ ತೀರ ವಿಹಾರಿಣಿ ಶೃಂಗೇರಿ ಪುರವಾಸಿನಿ ಇವನೇ ವೀಣಾ ಪಾನಿ ವಾಣಿ ತುಂಗಾ ತೀರ ವಿಹಾರಿಣಿ ಶೃಂಗೇರಿ ಪುರವಾಸಿನಿ ಪಾಲಿಸು ಗಣಪತಿ ಅನವರತ ಕಾಲಿಗೆರಗಿನ ಬೇಡುವೆ ಸತತ ಪಾಲಿಸು ಗಣಪತಿ ಅನವರತ ಪಾಲಿಸು ಗಣಪತಿ ಅನವರತ ಕಾಲಿಗೆರಗಿನ ಬೇಡುವೆ ಸತತ ಕಾಲಿಗೆರಗಿನ ಬೇಡುವೆ ಸತತ ಪಾಲಿಸು ಗಣಪತಿ ಅನವರತ ಪಾಲಿಸು ಗಣಪತಿ ಅನವರತ ಚತುರಿಪವೇ ನವ ಚತುರಿಸುತ ಚತುರಿಪವೇ ನವ ಚತುರಿಸುತ ಸದರದಿ ಕಾಯೋ ಮುಕ್ತಿ ಪ್ರದಾತ ಸದರದಿ ಕಾಯೋ ಮುಕ್ತಿ ಪ್ರದಾತ ಆದಿದೇವನೇ ಆದಿದೇವನೇ ಶ್ರೀಮೋದಕರ ಮೊದಲು ಬಂದಿಪನು ಕೇಳಿದ ದೇಹರ ಪಾಲಿದು ಪಾಲಿಸು ಗಣಪತಿ ಅನವರತ ಪಾಲಿಸು ಗಣಪತಿ ಅನವರತ ಕಾಲಿಗೆರಗಿನ ಬೇಡುವೆ ಸತತ ಕಾಲಿಗೆರಗಿನ
പാദം മദഗജമുഖനേ ഗിരിജാസുതനേ ഗണപതി ഭഗവാനേ മദഗജമുഖനേ गिरिजासुतने गणपति भगवाने मरुगनियन हरिपतियाय मरुगनियन हरिपतियाय हरनुरे तोरो मगने श्री हरनुरे तोरो मगने मदगजमुखने गिरिजा